ಬಿಸಿ ಬಿಸಿ ಸಾಂಬಾರ್ ಜೊತೆ ಒಳ್ಳೆ ಚೆನ್ನಾಗಿದೆ ಅಲ್ಲ ರೇಂಜ್. ಆಯ್ತು ನಮ್ಗೆ ಪ್ರಾಬ್ಲಮ್, ಕೀ ಇರ್ಲಿಲ್ಲ, ಮನೆ ಕೀ ಕಳ್ಕೊಂಡ್ಬಿಟ್ವಿ ಮಿಡ್ಲಲ್ಲೇನೆ. ಕಳ್ಕೊಂಡ್ಬಿಟ್ಟು ಎಲ್ಲೂ ಇಲ್ಲ ಮನೆ ಕೀ. Hello everyone, good morning. Hello everyone, good morning. ನಮ್ಗೆ ಇವತ್ತು ಗುಡ್ ಮಾರ್ನಿಂಗ್, ಹೊಸ ದಿನ, ಸಂಡೇ. ನೆನ್ನೆ ಆಕ್ಚುಲಿ ಸ್ಯಾಟರ್ಡೆ ಹೊರಗಡೆ ಹೋಗಿದ್ವಿ, ಎಲ್ಲ ಹೊರಗೆ ಬರ್ತಾ ತುಂಬಾ ಲೇಟ್ ಆಗಿತ್ತು. ಸೊ ಬಂದು ತಿಂಡಿ ತಿಂದು ಮಲ್ಗಿ ಇವಾಗ ಎದ್ದಿದ್ದೀವಿ. ಎದ್ದು ಇವಾಗ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬರೋಣ ಅಂತ ರೇಂಜ್ಗೆ ವಡ ಎಲ್ಲ ತಿನ್ಬೇಕಂತೆ. ಸೊ ನೋಡೋಣ ಸಿಗುತ್ತಾ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದೀವಿ. ಆಕ್ಚುಲಿ ಇವತ್ತು ಏನು ಆಯ್ತು ಅಂದ್ರೆ ಇಲ್ಲಿ ಟೈಮ್ ಚೇಂಜ್ ಆಗಿದೆ. ಅಂದ್ರೆ ನಾವ್ ಇವತ್ತು ಎದ್ದಿದ್ದು 8 ಗಂಟೆ ಆಗಿದೆ, ಬಟ್ ಅಷ್ಟೊತ್ತಿಗೆ ಇಲ್ಲಿ 9 ಗಂಟೆ ಆಗಿತ್ತು ಆಲ್ರೆಡಿ. ನಾವು ಇವತ್ತು ಎದ್ದಿದ್ದು 8 ಗಂಟೆ ಆಗಿದೆ, ಬಟ್ ಅಷ್ಟೊತ್ತಿಗೆ ಇಲ್ಲಿ 9 ಗಂಟೆ ಆಗಿತ್ತು ಆಲ್ರೆಡಿ. ಅಂದ್ರೆ ಡೇ ಲೈಟ್ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಟೈಮ್ ಚೇಂಜ್ ಮಾಡ್ತಾರೆ ಇಲ್ಲಿ ಇಯರ್ಲಿ 2 times. ಒಂದ್ಸರಿ ಮಾರ್ಚ್ ಅಲ್ಲಿ ಚೇಂಜ್ ಮಾಡ್ತಾರೆ, ಇನ್ನೊಂದ್ಸರಿ ನವೆಂಬರ್ ಅಲ್ಲಿ ಚೇಂಜ್ ಮಾಡ್ತಾರೆ. ಫೋನ್ ಅಲ್ಲೆಲ್ಲ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ, ಬಟ್ ಈ ತರ ಕ್ಲಾಕ್ಸ್ ಅಲ್ಲಿ ನಾವೇ ಚೇಂಜ್ ಮಾಡ್ಬೇಕಾಗುತ್ತೆ ನಮ್ಮ ಮನೆಯಲ್ಲಿರೋ ಕ್ಲಾಕ್ಸ್ ಅಲ್ಲೆಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಇವಾಗ ಟೈಮ್ 10 o'clock ಆಗಿದೆ. 10:07 ಅಂತ ತೋರಿಸ್ತಾ ಇದೆ, ಬಟ್ ಇದಿನ್ನು ನಾವು ಚೇಂಜ್ ಮಾಡಿಲ್ಲ. ಅದಿನ್ನು 9:07 ಅಲ್ಲೇ ಇದೆ. ಅದನ್ನ ಇನ್ನು ಚೇಂಜ್ ಮಾಡ್ಬೇಕಷ್ಟೇ. ನವೆಂಬರ್ ಅಲ್ಲಿ ಟೈಮ್ ಚೇಂಜ್ ಆದಾಗ 1 hour ಜಾಸ್ತಿ ಸಿಗುತ್ತೆ ನಿದ್ದೆ. ಇವತ್ತು 1 hour ಕಮ್ಮಿ ಸಿಕ್ತು, ಅಂದ್ರೆ ಟೈಮ್ ಫಾರ್ವರ್ಡ್ ಆಗಿದೆ. ಸೊ ಹಾಗಾಗಿ 1 hour ಕಮ್ಮಿ ಸಿಕ್ತು ನಮಗೆ ನಿದ್ದೆ. ಹೋಗೋಣ ಒಂದ್ ರೌಂಡ್ ತಿಂಡಿ ತಿನ್ಕೊಂಬರೋಣ, ನೋಡೋಣ ಆಮೇಲೆ ಏನಾದ್ರು ಹೋಗ್ಬೋದು ಎಲ್ಲಾದ್ರೂ ಅಂತ ಹೊರಟಿದೀವಿ ಇವಾಗ. ಹೋಗೋಣ ರೀ, ನೋಡಲಿ. ನಾವು ಹೋಗ್ತಾ ಇರೋದು ಮಿಸಿಸಾಗಾಲಿ ಒಂದು ಉಡುಪಿ ರೆಸ್ಟೋರೆಂಟ್ ಇದೆ. ಎಸ್, ನಮ್ಮ ಉಡುಪಿ ರೆಸ್ಟೋರೆಂಟ್ ಇದೆ. ಸೊ ಅಲ್ಲೊಂದು ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬರೋಣ ಅಂತ. ಆಬ್ವಿಯಸ್ಲಿ ನಾವು ಮನೆಯಲ್ಲಿ ಇಡ್ಲಿ ದೋಸೆ ವಡ ಅದೆಲ್ಲ ಮಾಡ್ಕೊಂಡು ತಿಂತೀವಿ, ಬಟ್ ಅದು ಒಂದು ರೆಸ್ಟೋರೆಂಟ್ ಅಲ್ಲಿ ತಿನ್ನೋ ಒಂದು ಖುಷಿನೇ ಬೇರೆ. ಹೌದು, ನಾವು ಮನೆಯಲ್ಲಿ ಮಾಡಿದ್ದು ಅಷ್ಟು ಕ್ರಿಸ್ಪಿಯಾಗಿ ಅವ್ರು ರೆಸ್ಟೋರೆಂಟ್ ಅಲ್ಲಿ ಮಾಡೋ ಸ್ಟೈಲ್ ಅಲ್ಲಿ ಬರೋದಿಲ್ಲ, ಅಷ್ಟೊಂದು ಟೇಸ್ಟ್ ಇರಲ್ಲ. ಸೊ ಹೋಟೆಲ್ ಅಲ್ಲಿ ತಿನ್ನೋದೇ ಒಂದು ಇಲ್ಲಿ ಇಂಡಿಯನ್ ಟೇಸ್ಟ್ ಅಲ್ಲೂ ಸಿಗೋದಿಲ್ಲ. ನಮ್ಮ ಇಂಡಿಯನ್ ಬೆಂಗಳೂರು ಹೋಟೆಲ್ಗಳಲ್ಲಿ ಸಿಗೋ ತರ ವಡೆ ಸಾಂಬಾರು ಆ ತರ ಸಿಗಲ್ಲ. ಬಟ್ ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ಅದೇ ಒಂದು ಖುಷಿ ಇಲ್ಲಿ. ಸೊ ಹಾಗಾಗಿ ಇವತ್ತು ಒಂದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅಲ್ಲ ಚಿನಿ ಅಲ್ಲ ರೇಯಾಂಚ್ ಅಂತಾನೆ ಅದು. ನಾವು ಇವತ್ತು ಫಾರ್ ಚೇಂಜ್ ಕಾರಲ್ಲೇ ಕುತ್ಕೊಂಡು, ಎನಿವೇಸ್ ಇಲ್ಲಿ ರೆಸ್ಟೋರೆಂಟ್ ಟೇಕ್ಔಟ್ ಮಾತ್ರ ಇರೋದು, ತಗೊಂಡು ಮನೆಗೆ ಹೋಗ್ಬೇಕು, ಇಲ್ಲ ಕಾರಲ್ಲೇ ಕುತ್ಕೊಂಡು ತಿನ್ಬೇಕು. ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ ಇವಾಗ. ಸೊ ಹಾಗಾಗಿ ನಾವು ತಗೊಂಡ್ ಬಂದಿರೋದನ್ನ ಕಾರಲ್ಲೇ ಕುತ್ಕೊಂಡು ತಿಂತಾ ಇದೀವಿ. ಸ್ಟಾರ್ಟ್ ಮಾಡಿಲ್ಲ ಇನ್ನು. ರೇಯಾಂಶ್ ವಡೆ ತಿನ್ನಕ್ಕೆ ಕಾಯ್ತಾ ಇದ್ದಾನೆ. ಸದ್ಯಕ್ಕೆ ಇದರಲ್ಲಿ ವಡೆ ಇದೆ, ಇಡ್ಲಿ ಇದೆ, ಉಪ್ಮಾ ಇದೆ, ಸ್ವೀಟ್ ಇದೇನಿದು ಸ್ವೀಟ್ ಬಾತ್ ಇದೆ, ಆಮೇಲೆ ಇದು ಪಲ್ಯ, ಚಟ್ನಿ ಇದೆ, ಅಂಡ್ ರೇಯಾಂಶ್ದು ಸೇಮ್ ಇದೆ, ಅಂಡ್ ಜೊತೆಗೆ ಪೂರಿನೂ ಇದೆ ಇಲ್ಲಿ. ಪೂರಿ ಅಂಡ್ ದೋಸಾ. ಬಿಸಿ ಬಿಸಿ ಸಾಂಬಾರ್ ಜೊತೆ ಒಳ್ಳೆ ಚೆನ್ನಾಗಿದೆ ಅಲ್ಲ ರೇಂಜ್? ಇಸ್ ಇಟ್ ಗುಡ್? ಟೇಸ್ಟ್ ಇಂಡಿಯಾದಲ್ಲಿ ಇರೋ ತರನೇ ಇದೆಯಾ? ಕ್ರಿಸ್ಪಿ ಇದೆಯಾ? ಇದೆಯಾ? ಕೊಡ್ತೀನಿ ನೋಡಿ ಇವಾಗ. ಬಿಸಿಗೆ ಸಾಂಬಾರ್ ಅಂತ ಬಿಸಿಲ್ಲ, ಚೆನ್ನಾಗಿದೆ ಅಲ್ಲ? ಅವನಿಗೆ ಬೇರೆ ಏನು ಬೇಡ, ಅವನಿಗೆ ವಡೆ ಒಂದಿದ್ರೆ ಸಾಕು. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲೊಂದು ಇಂಡಿಯನ್ ಗ್ರಾಸರಿ ಸ್ಟೋರ್ ಇದೆ, ಪಂಚವಟಿಯ ಪಟೇಲ್ ಬ್ರದರ್ಸ್ ಅಂತ ಒಂದು ಮಿಸಿಸಾಗಾದಲ್ಲಿ ಫೇಮಸ್. ಇದು ಸ್ವಲ್ಪ ಇಲ್ಲಿ ಇಂಡಿಯನ್ ಸ್ಟೋರ್ ಇದು. ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಒಂದು ಫೇಮಸ್ ಪಟೇಲ್ ಬ್ರದರ್ಸ್ ಅಂತ. ಎಲ್ಲರೂ ಏನಾದ್ರು ಇಂಡಿಯನ್ ಥಿಂಗ್ಸ್ ಸಿಕ್ಕಿಲ್ಲ ಅಂದ್ರೆ ಪಟೇಲ್ ಬ್ರದರ್ಸ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತು ನಾವು ಅಲ್ಲಿ ಹೋಗ್ತಾ ಇದೀವಿ ಸ್ವಲ್ಪ ನಮ್ಮ ವೀಕೆಂಡ್ ಗ್ರಾಸರಿ ಶಾಪಿಂಗ್ ಗೆ. ಹೌದಲ್ಲ, ನಿನಗೆ ಬೇಕಾಗಿರೋದೇ ಇಟ್ಟಿದ್ದಾರೆ ಇಲ್ಲೆಲ್ಲ ಫುಲ್. ನೋಡಿ ಒಂದು ಸೆಕ್ಷನ್, ಒಂದು ರಾಶಿ ಸೆಕ್ಷನ್. ಯಾವ್ದು ನಿನ್ ಫೇವ್ರೇಟ್ ಪೀಸಾ? ಓಕೆ. ಅಂಡ್ ನಮಗೆ ನಾವು ಇದನ್ನಂತೂ ಬಿಡೋದೇ ಇಲ್ಲ, ಇದೊಂದು ಆಲ್ರೆಡಿ ತಗೊಂಡ್ವಿ. ಮಂಗಳೂರು ಸೌತೆ ನಮ್ದು.
ಆ್ಯಂಡ್ ನನ್ನ ಫೇವ್ರೇಟ್ ಲಿಟಲ್ ಹಾರ್ಟ್ಸ್. ಇವಾಗ ರೇಯಾನ್ಸ್ಗೂ ಫೇವ್ರೇಟ್ ಆಗಿದೆ ಲಿಟಲ್ ಹಾರ್ಟ್ಸ್. ಅಲ್ಲ ಚಿನಿ, ಚೆನ್ನಾಗಿರುತ್ತಲ್ಲ ತಿನ್ನಕ್ಕೆ ಅದು. ಎಸ್, ಇಲ್ಲಿ ಅಕ್ಕಿ ರೊಟ್ಟಿನೂ ಫ್ರೋಝನ್ ಸಿಗುತ್ತೆ. ತಗೊಂಡಿದ್ದೀವಿ ಇವತ್ತೊಂದು. ನಮ್ಮವ್ರಿಗೆ ಅಕ್ಕಿ ರೊಟ್ಟಿ ಇಷ್ಟ, ಸೊ ಅಕ್ಕಿ ರೊಟ್ಟಿನೂ ತಗೊಂಡಿದ್ದೀವಿ ಫ್ರೋಝನಲ್ಲಿ. ಫಸ್ಟ್ ಟೈಮ್ ಎಲ್ಲೂ ಸಿಗಲ್ಲ. ಇವಾಗಷ್ಟೇ ಬಿಡ್ತಾ ಇದ್ದಾರೆ ಅವರು ದೀಪ್ ಬ್ರ್ಯಾಂಡಿಂದ ಅಕ್ಕಿ ರೊಟ್ಟಿನೂ ಬಿಡ್ತಾ ಇದ್ದಾರೆ, ಸೊ ಅದನ್ನು ತಗೊಂಡ್ವಿ. ಇಂಡಿಯಾದಲ್ಲಿ ಟ್ರಾಫಿಕ್ ಸಿಗ್ನಲ್ ನಾವು ರೆಡ್ ಸಿಗ್ನಲ್ ಅಲ್ಲಿ ನಿಂತಿದ್ದಾಗ ಅಲ್ಲಿ ಯಾರ್ಯಾರೋ ಮಾರ್ಕೊಂಡು ಬರ್ತಾ ಇದ್ರು ಏನೇನೋ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದಾಗ ನಾವು ಬಲೂನ್ಗಳು ಮತ್ತೆ ಲೈಟ್ಗಳು ಮತ್ತೆ ಈ ಮೊಬೈಲ್ ಸ್ಟ್ಯಾಂಡ್ ಅಂತೆ ಸಣ್ಣ ಸಣ್ಣ ಟಾಯ್ಸ್ ಎಲ್ಲ ಮಾರ್ಕೊಂಡು ಬರ್ತಾ ಇರ್ತಾರಲ್ವಾ. ಅಲ್ಲಿ ಬೆಂಗಳೂರಲ್ಲಿ ಜಾಸ್ತಿಯಾಗಿ ಇರ್ತಾರೆ, ಎಲ್ಲರೂ ಆತರ ಮಾರ್ಕೊಂಡಿರ್ತಾರೆ. ಸೊ ರೇಯಾನ್ಶ್ ಅದನ್ನೇ ಇಲ್ಲಿ ಮಿಸ್ ಮಾಡ್ಕೊಂತಾ ಇದ್ದಾನೆ. ಅವಾಗಿಂದ ಕೇಳ್ತಾ ಇದ್ದಾನೆ, ಇಲ್ಲಿ ಯಾಕೆ ಯಾರು ಸಿಗ್ನಲ್ ಅಲ್ಲಿ ನಿಂತಾಗ ಯಾರು ಬರೋದೇ ಇಲ್ಲ, ಏನು ಮಾರ್ಕೊಂಡು ಅಂತ ಕೇಳ್ತಾ ಇದ್ದಾನೆ. ಅದು ಅವ್ರನ್ನ ಮಿಸ್ ಮಾಡ್ತಾ ಇದ್ದಾನೆ ಇಲ್ಲಿ ರೇಯಾನ್ಶ್. ಇಲ್ಲ ಅಂದಿದ್ರೆ ರೇಯಾನ್ಶ್ಗೆ ಸಿಗ್ನಲ್ ಅಲ್ಲೂ ಒಂದೊಂದು ಟಾಯ್ಸ್ ಎಲ್ಲ ಸಿಗ್ತಾ ಇತ್ತು, ಒಂದೊಂದ್ಸರಿ ಬಲೂನ್ ಎಲ್ಲ ಸಿಗ್ತಾ ಇತ್ತು ಸಿಗ್ನಲ್ ಅಲ್ಲಿ ನಿಂತಿದ್ದಾಗನು. ಇಲ್ಲಿ ಅದೊಂದು ಡಿಸ್ಅಡ್ವಾಂಟೇಜ್ ರೇಯಾನ್ಶ್ಗೆ, ಅದೇ ಆ ತರದೆಲ್ಲ ಏನೂ ಸಿಗಲ್ಲ ಇಲ್ಲಿ, ಅಲ್ಲ ಚಿನಿ? ನೋಡಿ, ಇಲ್ಲಿ ವೆರಿ ರೇರ್ಲಿ ಬೈಕಲ್ಲಿ ಹೋಗೋ ಜನಗಳು ಕಾಣಿಸೋದು. ಸೊ ಇವಾಗ ಸ್ವಲ್ಪ ಟೆಂಪರೇಚರ್ ಬೆಟರ್ ಆಗ್ತಿದ್ದಂಗೆ ಒಬ್ರು ಹೊರಟಿದ್ದಾರೆ ಇವತ್ತು ಬೈಕಲ್ಲಿ. ಇಲ್ಲಾಂದ್ರೆ ಬೈಕ್ ನೋಡಕ್ಕೆ ಸಿಗಲ್ಲ ಇಲ್ಲಿ. ಸೊ ವೆರಿ ರೇರ್ ಕೇಸ್ ಇದು. ಇವತ್ತೊಂದು ನಮಗೆ ಬೈಕ್ ನೋಡಕ್ ಸಿಕ್ತು. ಸಮ್ಮರ್ ಅಲ್ಲಿ ಸಿಗುತ್ತೆ ಸುಮಾರು. ಇವತ್ತಿನ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್, ನಾನು ನೋಡು ಜಾಕೆಟ್ ಹಾಕೊಂಡೇ ಕೂತ್ಬಿಟ್ಟಿದೀನಿ. ಯಾರು ಪದೇ ಪದೇ ಕೆಳಗಿಡಿಬೇಕಾದ್ರೆ ತೆಗಿಬೇಕು ಹಾಕ್ಬೇಕು, ಅದಕ್ಕೆ ಹಾಕೊಂಡೇ ಕೂತ್ಬಿಟ್ಟಿದೀನಿ ಒಳಗಡೆ. ಸೊ ಇವತ್ತಿನ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಒಂದು ಕ್ಲೋತ್ ಸ್ಟೋರ್ಗೆ. ಹಬ್ಬ ಹತ್ರ ಬರ್ತಾ ಇದೆ, ಯುಗಾದಿ. ಸೊ ಏನಾದ್ರು ಬಟ್ಟೆ ಏನಾದ್ರು ತಗೊಳ್ಳೋಣ ಅಂತ ಮಿಸಿಸಾಗ ಇಂದ ಇವಾಗ ಡೈರೆಕ್ಟ್ ಬ್ರಾಂಪ್ಟನ್ಗೆ. ಅಲ್ಲಿ ಸುಮಾರು ಕ್ಲೋತ್ ಸ್ಟೋರ್ಸ್ ಇದೆ. ಸೊ ನೋಡ್ಬೇಕು ಯಾವ್ದಕ್ಕಾದ್ರೂ ಒಂದು ಹೋಗಿ ಏನಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡು ಬರ್ಬೇಕು. ಹಬ್ಬಕ್ಕೆ ಏನಾದ್ರೂ ಒಂದು ಸಿಗುತ್ತಾ ಅಂತ, ಅಲ್ಲ ಚಿನಿ? ರೇಯಾನ್ಶ್ಗೂ ಏನಾದ್ರೂ ಒಂದು ಹೊಸ ಬಟ್ಟೆ ತಗೋಬೇಕಲ್ವಾ ಯುಗಾದಿಗೆ. ಏನಾದ್ರು ತಗೊಳ್ಳೋಣ, ಸಿಗುತ್ತಾ ನೋಡೋಣ. ಓಕೆನಾ? ಸೊ ತಗೊಂಡೆ. ಅಂಡ್ ಇನ್ನು ರೇಯಾನ್ಶ್ಗೆ ಏನ್ ಇಲ್ಲಿ ಇಲ್ಲ, ಬರೀ ಲೇಡೀಸ್ ಮಾತ್ರ ಇರೋದಿಲ್ಲ. ಸೊ ರೇಯಾನ್ಶ್ಗೆ ತಗೊಳಕ್ಕೆ ಬೇರೆ ಕಡೆ ಹೋಗ್ಬೇಕು. ದಿಸ್ ಇಸ್ ಅ ಬ್ಯೂಟಿಫುಲ್ ಪಿಂಕ್ ಸಾರಿ. ಇನ್ನು ಏನೇನೋ ನೆಟ್ಟಲ್ಲೆಲ್ಲ ಇತ್ತು, ಬಟ್ ನನಗೆ ಸದ್ಯಕ್ಕೆ ಇವಾಗ ಸಾಕು ಸಿಂಪಲ್ ಒಕೇಶನ್ಗೆ ಸಿಂಪಲ್ ಸಾರಿ ಅಂತ ಇಟ್ಕೊಂಡೆ. ಅಲ್ಲ ಚಿನಿ? ಇವತ್ತು ಹೋಗಿದ್ದು ಇಲ್ಲಿ ಕಾಣಿಸ್ತಾ ಇರೋ ಗುರು ಕೃಪಾ ಅನ್ನೋ ಅಂತ ಒಂದು ಶಾಪ್ಗೆ. ಜಸ್ಟ್ ವುಮೆನ್ ವೇರ್ ಮಾತ್ರ ಇರೋದು ಅಲ್ಲಿ. ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸಾರಿ ಎಲ್ಲ. ಸೊ ಅಲ್ಲಿ ಇವತ್ತು ಬಂದಿದ್ವಿ ನಾವು. ಬ್ರಾಂಪ್ಟನ್ ಅಲ್ಲಿರೋದು ಇದು ಗುರು ಕೃಪಾ ಅಂತ.
ಸಾರಿ ಶಾಪಿಂಗ್ ಆಯ್ತು ನಮ್ದು. ಅದಕ್ಕೆ ಇವಾಗ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಳಕ್ ಹೋಗೋದಿಲ್ಲ, ಯಾಕಂದ್ರೆ ಇಲ್ಲಿ ಡಬಲ್ ರೇಟ್ ಇರುತ್ತೆ ಸ್ಟಿಚ್ ಮಾಡಿಸಿರೋದಕ್ಕೆಲ್ಲ. ಅಂಡ್ ಈವನ್ ಬಟ್ಟೆಗಳಿಗೂ ಜಾಸ್ತಿನೇ ಇರುತ್ತೆ, ಸಾರಿಗೂ ಇವಾಗ ಅದು ಡಬಲ್ ರೇಟ್ ಇದೆ ನಾನು ತಗೊಂಡಿರೋದಕ್ಕೆ ಇಲ್ಲಿ. ಬಟ್ ನಮಗ್ ಬೇಕು ಅಂದ್ರೆ ತಗೊಳ್ಳೇಬೇಕಾಗುತ್ತೆ, ಯಾಕಂದ್ರೆ ಇಂಡಿಯಾನ ತರಿಸಿರ್ತಾರೆ ಅವರು. ಸೊ ಹಾಗಾಗಿ ಅದ್ರದ್ದು ಟ್ಯಾಕ್ಸ್ ಎಲ್ಲ ಸೇರಿಸ್ಬಿಟ್ಟು ಅದರಲ್ಲೇ ರೇಟಲ್ಲಿ ಹಾಕಿರ್ತಾರೆ. ಬಟ್ ನಮಗೆ ಬೇಕು ಅರ್ಜೆಂಟ್ಗೆ ಏನಕ್ಕಾದ್ರೂ ಒಂದು ಒಕೇಶನ್ ಇದ್ದಾಗ ಒಂದು ಹೊಸ ಬಟ್ಟೆ ತಗೊಳ್ಳಿಲ್ಲ ಅಂದ್ರೆ ಸರಿ ಆಗಲ್ಲ. ಸೊ ಏನೋ ಒಂದು ಇರ್ಲಿ ಅಂತ ಒಂದು ಸಿಂಪಲ್ ಆಗಿ ಒಂದು ತಗೊಂಡು ಬಂದೆ ಇವತ್ತು. ಹಾಗೆ ಇನ್ನು ರೇಯಾನ್ಸ್ಗೆ ಆಕ್ಚುಲಿ ಇವಾಗ ಟೈಮ್ ಆಯ್ತು, ಇನ್ನು ಮುಂದೆ ಹೋಗೋಣ ಅಂದ್ರೆ ಬೇರೆ ಎಲ್ಲೂ ಶಾಪ್ ಸಿಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ವೀಕ್ ಏನಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮುಂದೆ ಅದ್ರ ಮಿಡ್ಲಲ್ಲಿ ಇನ್ನೊಂದು ಆಯ್ತು ನಮ್ಗೆ ಪ್ರಾಬ್ಲಮ್. ಕೀ ಇರ್ಲಿಲ್ಲ, ಮನೆ ಕೀ ಕಳ್ಕೊಂಡ್ಬಿಟ್ವಿ ಮಿಡ್ಲಲ್ಲೇನೆ. ಕಳ್ಕೊಂಡ್ಬಿಟ್ಟು ಎಲ್ಲೂ ಇಲ್ಲ ಮನೆ ಕೀ. ಸ್ಪೇರ್ ಕೀ ಇರೋದು ಮನೆಯಲ್ಲೇ ಇತ್ತು, ಒಂದ್ ಕೀ ತಗೊಂಡ್ಬಂದಿದ್ವಿ ಅಷ್ಟೇ. ಸೊ ಅದೆಲ್ಲೋ ಕಳ್ದೋಗ್ಬಿಡ್ತು ಇಷ್ಟು ಈ ಗಜಿಬಿಜಿನಲ್ಲಿ. ಸೊ ಅದಾಗಿ ಇವಾಗ ಮತ್ತೆ ಮನೆಗೆ ಹೋಗಿ ಅಲ್ಲಿ ಅಪಾರ್ಟ್ಮೆಂಟ್ ಇನ್ಚಾರ್ಜ್ ಒಬ್ರು ಇದಾರೆ, ಅವ್ರ ಹತ್ರ ಎಕ್ಸ್ಟ್ರಾ ಕೀ ಇದೆಯಾ ಅಂತ ಕೇಳಿ, ಏನೋ ಪುಣ್ಯ ಅವ್ರ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಇತ್ತು, ಅದು ಇಸ್ಕೊಂಡು ಕೀ ಓಪನ್ ಮಾಡಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಇವಾಗ ಮತ್ತೆ ಮನೇಲಿ ಇದ್ದಿದ್ ಕೀ ಎತ್ಕೊಂಡು ಲಾಕ್ ಮಾಡಿ ಇವಾಗ ಮತ್ತೆ ಒಂದ್ ರೌಂಡ್ ಹೋಗ್ತಾ ಇದೀವಿ. ಇವಾಗ ಡೌನ್ ಟೌನ್ ಹೋಗ್ತಾ ಇದೀವಿ, ಟೊರೊಂಟೋದು. ಹಂಗೆ ಅಲ್ಲೊಂದು ಬೀಚ್ ಇದೆ, ನೋಡ್ಕೊಂಡು ಮನೆಗೆ ಹೋಗೋಣ ಅಂತ. ಅಲ್ಲ ರೇಂಜ್? ರೇಂಜ್ಗೆ ನೆಕ್ಸ್ಟ್ ವೀಕ್ ತಗೊಳ್ಳೋಣ ಬಟ್ಟೆ, ಓಕೆನಾ? ಇಲ್ಲಿ ಪೆಟ್ರೋಲ್ ನಾವೇ ಫಿಲ್ ಮಾಡ್ಕೋಬೇಕು. ಇಂಡಿಯಾದಲ್ಲಿರೋ ತರ ಪೆಟ್ರೋಲ್ ಸ್ಟೇಷನ್ ಅಲ್ಲಿ ನಮಗೆ ಹೆಲ್ಪ್ ಮಾಡಕ್ಕೆ ಯಾರು ಇರೋದಿಲ್ಲ. ನಮ್ಮ ಗಾಡಿಗೆ ನಾವೇ ಪೆಟ್ರೋಲ್ ಹಾಕೋಬೇಕು. ಎಷ್ಟು ಬೇಕು ಅಂತ ನಾವು ಪೇಮೆಂಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು. ಇಲ್ಲಿ 1 ಲೀಟರ್ ಪೆಟ್ರೋಲ್ಗೆ $1.20 ಇದೆ, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ 67 rupees ಆಗುತ್ತೆ. ಸೊ ನಾವಿವಾಗ ಇಲ್ಲಿ $20 ಪೆಟ್ರೋಲ್ ಹಾಕ್ಸ್ಕೊಂಡಿದೀವಿ. ಅದಕ್ಕೆ ಒಂದು 16 ಲೀಟರ್ ಅಷ್ಟು ಪೆಟ್ರೋಲ್ ಸಿಕ್ಕಿದೆ ನಮಗೆ. ಇವಾಗ ನೋಡಿದ್ದು ನಾವು ಆಕ್ಚುಲಿ ಡೌನ್ ಟೌನ್ ಹೋಗ್ತಾ ಇರೋದು. ಸೊ ಒಂದು ಡೌನ್ ಟೌನ್ ಅಲ್ಲಿರೋ ಒಂದು ಸ್ಟ್ರೀಟ್, ಅದು ಸ್ಟ್ರೀಟ್ ಇನ್ ದ ಸೆನ್ಸ್ ಅದು ಕ್ವೀನ್ ಎಲಿಜಬೆತ್ ವೇ ಅಂತ ಹೇಳ್ಬಿಟ್ಟು QEW ಅಂತ ಹೇಳ್ತಾರೆ. ಸೊ ಒಂದು ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಂಥರ ಫುಲ್ ಡೌನ್ ಟೌನ್ ಫೀಲ್. ಅದ್ರ ಜೊತೆಗೆ CN ಟವರ್ ಬೇರೆ. ನಮ್ಗೆ CN ಟವರ್ ಮೇಲೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ. ಕರೆಕ್ಟ್, ಎಲ್ಲ ಬಿಲ್ಡಿಂಗ್ ಇಂತಾನು CN ಟವರೇ ಲಾಂಗ್ ಆಗಿರೋದು. ಸೊ ನಮಗೂ ಒಂದು ಸ್ಪೆಷಲ್ ಇಷ್ಟ ನಮ್ಗೆ CN ಟವರ್ ಅಂದ್ರೆ. ಅದು ಕಿಂಗ್, ಬೇರೆ ಎಲ್ಲ ಬಿಲ್ಡಿಂಗ್ ಗಿಂತ ಕಿಂಗ್ ಅದು ನಮ್ಗೆ ಫಸ್ಟ್ ಇಷ್ಟ. ಯಾಕಂತ ಹೇಳಿದ್ರೆ ನಾವು ವಿಡಿಯೋ ಶುರು ಮಾಡಿದ್ದೆ CN ಟವರ್ ಇಂದ ಅಲ್ವಾ. ಸೊ CN ಟವರ್ ಅಂದ್ರೆ ನಮ್ಗೊಂದ್ ಸ್ವಲ್ಪ ಏನೋ ಒಂದು ಫೀಲಿಂಗ್, ನೋಡಿದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ಸೊ ಅದು ಇವಾಗ ಇದೊಂದು QEW ಅಂತ ಒಂದು ವೇ. ಸ್ಯಾಟರ್ಡೇ ಸಂಡೇ ಫುಲ್ ಹೊರಗಡೆನೆ ಇದ್ದು ಮಜಾ ಮಾಡಿದ್ವಿ ನಾವತ್ತು. ಚಳಿ ಇದ್ರೂ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಜಾ ಮಾಡಿದ್ವಿ, ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೋಸ್ಕರ. ಸೊ ಐ ಥಿಂಕ್ ಈ ಬ್ಲಾಗ್ ಅನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.
ಬಾಯ್.